ಪೇಜಾವರ ವಿಶ್ವೇಶತೀರ್ಥ ನಮನ 2025 ಕಾರ್ಯಕ್ರಮ. ಕಲ್ಕೂರ ಪ್ರತಿಷ್ಠಾನ ಮಂಗಳೂರು ವತಿಯಿಂದ ಪೇಜಾವರ ಹರಿಪಾದಗೈದಿರುವ ಪೇಜಾವರ ಶ್ರೀಗಳ ಷಷ್ಠಮ ಸಂಸ್ಕರಣಾರ್ಥ ಪೇಜಾವರ ವಿಶ್ವೇಶತೀರ್ಥ ನಮನ 2025 ಕಾರ್ಯಕ್ರಮವು ಗುರುವಂದನೆ ಪ್ರಶಸ್ತಿ ಪ್ರದಾನ, ಕೃಷ್ಣ ಗಾಯನ ಕಾರ್ಯಕ್ರಮದೊಂದಿಗೆ ಪೇಜಾವರ ವಿಶ್ವೇಶತೀರ್ಥ ವೇದಿಕೆ ವಾದಿರಾಜ ಮಂಟಪ ಕದ್ರಿಯ ಮಂಜುಪ್ರಸಾದದಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ಪಲಿಮಾರು ಮಠದ ಶ್ರೀ ಶ್ರೀ ವಿದ್ಯಾಧೀಶ ತೀರ್ಥರು, ಮೂಡಬಿದರೆ ಜೈನ ಮಠದ ಶ್ರೀ ಶ್ರೀ ಚಾರುಕೀರ್ತ ಭಟ್ಟರಕ ಸ್ವಾಮೀಜಿ ದಿವ್ಯ ಉಪಸ್ಥಿತಿಯಲ್ಲಿ ಇದ್ದು ಆಶೀರ್ವಚನ ನೀಡಿದರು. ಇದೇ ಸಂದರ್ಭದಲ್ಲಿ ವೇದಮೂರ್ತಿ ಕುಡುಪು ನರಸಿಂಹ ತಂತ್ರಿ ಶ್ರೀ ವಿಶ್ವೇಶ ತೀರ್ಥರ ಸಂಸ್ಮರಣೆ ಮಾಡಿದರು. ಕದ್ರಿ ಪ್ರಭಾಕರ ಅಡಿಗ, ಕದ್ರಿ ನವನೀತ ಶೆಟ್ಟಿ, ಜಿಕೆ ಭಟ್ ಸೆರಾಜೆ ಮೊದಲಾದವರಿದ್ದರು. ಕಲ್ಕೂರ ಪ್ರತಿಷ್ಠಾನದ ಅಧ್ಯಕ್ಷ ಪ್ರದೀಪ ಕುಮಾರ ಕಲ್ಕೂರ ಸ್ವಾಗತಿಸಿ ಪ್ರಾಸ್ತಾವಿಸಿ ನಿರೂಪಿಸಿದರು. ವಿವಿಧ ತಂಡಗಳಿಂದ ಕೃಷ್ಣ ಗೀತ ಗಾಯನ, ಗುರುವಂದನೆ, ಪ್ರಶಸ್ತಿ ಪ್ರದಾನ ನಡೆಯಿತು. ಅಲ್ಲಿ ಒಂದು ಕಡೆಯಲ್ಲಿ ಮೋದಿ, ಯೋಗಿ, ಪೇಜಾವರ ಶ್ರೀಗಳು, ಉಳಿದರೆಲ್ಲ ರಾಮದ ಸಂಸ್ಥಾನದವರು ಅಲ್ಲಿ ಪ್ರತಿಷ್ಠೆಗೆ ಹೋಗ್ತಾ ಇದ್ದಾರೆ. ಮಂಗಳೂರಿನಲ್ಲಿ ಪೇಜಾವರ ಶ್ರೀಗಳ ಸಂಸ್ಮರಣೆ ಇಂದಿಗೆ ಅಂತ ಹೇಳ್ಕೊಂಡು ಕಲ್ಕೂರ ಪ್ರತಿಷ್ಠಾನದ ಯಾವುದು ಬರಲಿಲ್ಲ. ಪೇಜ ಸಂಸ್ಕರಣೆ ಒಂದಷ್ಟು ಜನ ನಮ್ಮ ಮಹಿಳೆಯರು